ಮಂಗಳೂರಿನ ಕುಂಟಿಕಾನದಲ್ಲಿರುವ ಎಜೆ ಇನ್ಸ್ಟಿಟ್ಯೂಟ್ ಆಫ್ ಡೆಂಟಲ್ ಸೈನ್ಸ್ ಅಂಡ್ ಹಾಸ್ಪಿಟಲ್ನಲ್ಲಿ ಎಜೆ ಡೆಂಟಲ್ ಸ್ಪೆಷಾಲಿಟಿ ಕ್ಲಿನಿಕ್ನ ಉದ್ಘಾಟನಾ ಸಮಾರಂಭ ನಡೆಯಿತು. ನಗರದ ಎಜೆ ಆಸ್ಪತ್ರೆಯ ಡೆಂಟಲ್ ಸೈನ್ಸ್ನಲ್ಲಿ ನೂತನವಾಗಿ ಡೆಂಟಲ್ ಸ್ಪೆಷಾಲಿಟಿ ಕ್ಲಿನಿಕ್ ಉದ್ಘಾಟನೆಗೊಂಡಿತು. ನೂತನವಾಗಿ ಆರಂಭವಾದ ಕ್ಲಿನಿಕ್ ಅನ್ನು ಲಕ್ಷ್ಮಿ ಮೆಮೋರಿಯಲ್ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾದ ಡಾಕ್ಟರ್ ಎಜೆ ಶೆಟ್ಟಿಯವರು ರಿಬ್ಬನ್ ಕತ್ತರಿಸಿ ಉದ್ಘಾಟಿಸಿದರು. ಬಳಿಕ ನಾಮಫಲಕ ಅನಾವರಣಗೊಳಿಸಿದ್ರು. ನಂತರ ನಡೆದ ಸಭಾ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿದ್ರು. ನಂತರ ಮಾತನಾಡಿದ ಡಾಕ್ಟರ್ ಎಜೆ ಶೆಟ್ಟಿ ಅವರು, ಎಜೆ ಡೆಂಟಲ್ ಸೈನ್ಸ್ ಆರಂಭವಾಗಿ 16 ವರ್ಷಗಳಾಯಿತು. ಈ 16 ವರ್ಷದಲ್ಲಿ ಅದೆಷ್ಟೋ ವಿದ್ಯಾರ್ಥಿಗಳು ರ್ಯಾಂಕ್ಗಳನ್ನು ಪಡೆದು ಉನ್ನತ ದಂತ ವೈದ್ಯರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದ ಅವರು, ಇದೀಗ ಡೆಂಟಲ್ ಸ್ಪೆಷಾಲಿಟಿ ಕ್ಲಿನಿಕ್ ಸುಸಜ್ಜಿತ ರೀತಿಯಲ್ಲಿ ಆರಂಭಗೊಂಡಿದೆ ಎಂದರು. ಡೆಂಟಲ್ ಕಾಲೇಜ್ ಸ್ಟಾರ್ಟ್ ಮಾಡಿ 16 ವರ್ಷ ಆಯಿತು. 16 ವರ್ಷದಲ್ಲಿ ನಾವು ಹಲವು ವಿದ್ಯಾರ್ಥಿಗಳಿಗೆ PG ಸ್ಟೂಡೆಂಟ್, UG ಸ್ಟೂಡೆಂಟ್ ಎಲ್ಲರಿಗೆ ನಾವು ವಿದ್ಯೆ ಕಲಿಸಿ ಹಲವಾರು ಜನರು ಇದರಲ್ಲಿ ಪಾಸ್ ಮಾಡಿ ಒಳ್ಳೆಯ ಡಿಗ್ರಿ ತೆಗೆದುಕೊಂಡಿದ್ದಾರೆ, ಒಳ್ಳೆಯ ಕೆಲಸಗಳಿದ್ದಾರೆ. ಹಾಗೆ ನಮ್ಮ ಈ ಒಂದು ಹಲವು ರ್ಯಾಂಕ್ ಸ್ಟೂಡೆಂಟ್ಸ್ ಸಹ ಹಾಗೆ ಗೋಲ್ಡ್ ಮೆಡಲ್ಸ್ ಇದ್ದಾರೆ. ಒಳ್ಳೆಯ ಹೆಸರು ಈ ಒಂದು ಎಜೆ ಡೆಂಟಲ್ ಕಾಲೇಜಿಗಿದೆ. ಯಾಕೆಂದರೆ ಈ ಒಂದು ಡೆಂಟಲ್ ಕಾಲೇಜ್ ಎಷ್ಟೋ ಒಂದು ಒಳ್ಳೆಯ ಅಭಿವೃದ್ಧಿ ಮಾಡಬೇಕಾದ್ರೆ ನಮ್ಮ ಸಹಕಾರ ಸಹ ಬೇಕು. ಹಾಗೆ ನಮ್ಮ ಇಲ್ಲಿ ಕೆಲಸ ಮಾಡುವ ಡಾಕ್ಟರ್ ಸಿಬ್ಬಂದಿಯವರು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿದ ಕಾರಣ ಇಷ್ಟೊಂದು ಒಳ್ಳೆಯ ಡೆಂಟಲ್ ಕಾಲೇಜ್ ಹೆಸರು ಬಂದಿದೆ. ಆದ ಕಾರಣ ಇದೆಷ್ಟೇ ಸಾವಿರ ಜನರು ಇಲ್ಲಿ ಚಿಕಿತ್ಸೆಗಾಗಿ ಬಂದವರು ಒಳ್ಳೆಯ ರೀತಿಯ ಚಿಕಿತ್ಸೆ ಪಡೆದು ಒಳ್ಳೆಯ ಹೆಸರು ಮಾಡಿದರೆ ನಮ್ಮ ಎಲ್ಲ ಸ್ಟಾಫ್ಗಳಿಗೆ ಸಹ ಒಳ್ಳೆಯ ಹೆಸರು ಬಂದಿದೆ. ಈ ಒಂದು ಸಂದರ್ಭದಲ್ಲಿ ಇದು 16 ವರ್ಷದಿಂದ ಈ ಒಂದು ಸ್ಪೆಷಾಲಿಟಿ ಒಂದು ಕ್ಲಿನಿಕ್ ಮುಂಚೆ ಆಗಬೇಕಿತ್ತು. ಸ್ವಲ್ಪ ಸಮಯದಿಂದ ಇದು ಈಗ ತಾನೇ ಎಲ್ಲ ಒಂದೇ ಕಡೆಯಲ್ಲಿ ಚಿಕಿತ್ಸೆ ಮಾಡುವಂಥ ಒಂದು ಕ್ಲಿನಿಕನ್ನು ನಾವು ಇವತ್ತು ಓಪನ್ ಮಾಡಿದ್ದೇವೆ. ಈ ಸಂದರ್ಭ ಕಾರ್ಯಕ್ರಮದಲ್ಲಿ ಲಕ್ಷ್ಮಿ ಮೆಮೋರಿಯಲ್ ಎಜುಕೇಷನ್ ಟ್ರಸ್ಟ್ನ ಉಪಾಧ್ಯಕ್ಷರಾದ ಪ್ರಶಾಂತ್ ಶೆಟ್ಟಿ, ಎಜೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದ ವೈದ್ಯಕೀಯ ನಿರ್ದೇಶಕರಾದ ಡಾಕ್ಟರ್ ಪ್ರಶಾಂತ್ ಮಾರ್ಲಾ, ಎಜೆ ಇನ್ಸ್ಟಿಟ್ಯೂಟ್ ಆಫ್ ಡೆಂಟಲ್ ಸೈನ್ಸ್ನ ಪ್ರಿನ್ಸಿಪಾಲ್ ಡಾಕ್ಟರ್ ರಾಘವೇಂದ್ರ ಕಿಣಿ ಉಪಸ್ಥಿತರಿದ್ದರು. ಶರಸಾಲಿಯನ್ V4 News 24/7 ಮಂಗಳೂರು.